ಕೇಳ್ತಾ ಇದೀನಿ, ಯೋಗ್ಯತೆ ಇಲ್ವಾ ಕಟ್ಟೋದಿಕ್ಕೆ? ನನ್ ಕೈಲಿ ಯೋಗ್ಯತೆ ಇಲ್ಲ. ತಾಕತ್ತಿದ್ರೆ ಏನು? ಅದೇ ಭಿಕ್ಷೆ ಬೇಡ, ಹಾ? ಸಿಗ್ನಲ್ ನಿಂತ್ಕೊಂಡು ಭಿಕ್ಷೆ ಬೇಡ ಮತ್ತೆ. ಆಯ್ತು ಮಾಡ್ತೀನಿ. ತಾಕತ್ತಿದ್ರೆ ಕಲೆಕ್ಟ್ ಮಾಡಿ ಅಂದ್ರೆ ನಿನಗೆ ತಾಕತ್ತಿಲ್ವಲ್ಲ ಅಲ್ಲಲ್ಲ, ಕಟ್ಟೋದಿಕ್ಕೆ? ನೀನು ಹಾ? ಗಂಡಸಿನ ನೀನು ತಾಕತ್ತು ಇದ್ರೆ ಕಲೆಕ್ಟ್ ಮಾಡಿ ಅಂದ್ರೆ ದುಡ್ಡಿಲ್ಲ ನಿನ್ನ ಹತ್ರ. ಮುಂದಕ್ಕೆ ದುಡ್ಡಿಲ್ಲ ನಿನ್ನ ಹತ್ರ ಅಂದ್ರೆ ಮುಂದಕ್ಕೆ ಅಂದ್ರೆ ಸರಿ ಆಯ್ತಮ್ಮ, ಆಯ್ತು. ಏನಾಯ್ತು? ಆಯ್ತು ಬಿಡಿ, ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ನೀವೇನ್ ಮಾತಾಡೋದಲ್ಲ ನಾನ್ ಮಾಡಿದ್ದೀನಿ. ರೆಕಾರ್ಡ್ ಆಗಿದ್ರಿಂದ ಏನು ನಿನ್ ಪೇಮೆಂಟ್ ಏನ್ ಆಗ್ಬಿಡಲ್ಲ, ರೆಕಾರ್ಡ್ ಮಾಡ್ಕೋ. ಸರಿ ಆಯ್ತು ಬಿಡಿ, ಪೇಮೆಂಟ್ ಮಾಡು ಫಸ್ಟ್. ಆಯ್ತು ಬಿಡು, ನಾನು ಎಲ್ಲ ಹಾಕ್ಬೇಕಲ್ಲ ಹಾಕ್ತೀನಿ ನಿಮ್ ಹತ್ರ. ಆಯ್ತು, ನೀನ್ ಎಲ್ಲಾದ್ರೂ ಹಾಕು, ಫಸ್ಟ್ ಪೇಮೆಂಟ್ ಮಾಡಲಿ. ನಾನ್ ಮಾಡಲ್ಲ ಅಂದ್ರೆ ಯೋಗ್ಯತೆ ಇಲ್ವಾ? ಇಲ್ಲ ಬಿಡಿ, ಅಷ್ಟೇ. ನೀನ್ ಇದ್ ಹೇಳಿದ್ಮೇಲೆ ಇದೇ ನನಗೆ ಬೇಕಾಗಿರೋದು. ನಾನು ಅದೆಲ್ಲರೂ ಇದೇ ಬೇಕಾಗಿರೋದು, ಅದೇ ಬೇಕಾಗಿರೋದು ಅಲ್ಲ. ಇವತ್ ಮಧ್ಯಾಹ್ನ ನಾನೇ ಮನೆ ಹತ್ರ ಬರ್ತೀನಿ, 3 ಗಂಟೆಗೆ ಮನೆ ಹತ್ರ ಅವೈಲಬಲ್ ಇರೋ. ಅದೇನ್ ತಾಕತ್ತು ನಾನು ತೋರಿಸ್ತೀನಿ, ನಿಮ್ ಮನೆ ಹತ್ರ ಬಾ. ಹೌದು ಸ್ನೇಹಿತರೆ, ಇತ್ತೀಚೆಗಂತೂ ಈ ಫೈನಾನ್ಸ್ ಕೊಡುವವರ ಧಮಕಿಗಳು ತುಂಬಾ ಜಾಸ್ತಿ ಆಗೋಗಿವೆ. ಯಾಕಂದರೆ ಅಲ್ಲಿರುವ ಹೆಣ್ಣಾಗಲಿ ಗಂಡಾಗಲಿ ಸಾಲ ಕೊಟ್ಟವರನ್ನು ಯಾವ ರೀತಿ ಬೆಂಡೆತ್ತುತ್ತಾರೆ ಅಂದರೆ ಬೇಡ ಸ್ನೇಹಿತರೆ. ಯಾವಾಗಲೂ ಸಾಲ ತೆಗೆದುಕೊಳ್ಳೋಕ್ಕೂ ಕೂಡ ಒಮ್ಮೊಮ್ಮೆ ಹೆದರಿಕೆ ಆಗೋಗುತ್ತೆ. ಅಷ್ಟೇ ಯಾಕೆ ರೌಡಿಗಳನ್ನು ಬಿಟ್ಟು ಹೊಡೆಸೋದೇನು, ಅಷ್ಟೇ ಅಲ್ಲದೆ ಕಂಡವರ ಮುಂದೆ ಹೋಗಿ ಈ ಸಾಲ ಮಾಡಿದವರನ್ನು ಮಾನ ಮರ್ಯಾದೆಗೆ ಹರಾಜಾಕ್ಬಿಡ್ತಾರೆ. ಅಷ್ಟೇ ಯಾಕೆ ಫೋನ್ ಮಾಡಿ ಅಂತೂ ಎದ್ದುವ ತದ್ದುವ ಬೈತಾರೆ ಅನ್ನೋದಕ್ಕೆ ಈ ಒಂದು ಆಡಿಯೋ ಕ್ಲಿಪ್ ಕೂಡ ನಿಮಗೆ ನಾನು ಈಗ ಸಂಪೂರ್ಣವಾಗಿ ಪ್ಲೇ ಮಾಡ್ತೀನಿ. ನೀವೇ ಯೋಚನೆ ಮಾಡಿ, ಯಾವ ರೀತಿ ಸಾಲ ಕೊಟ್ಟವರು ಯಾವ ರೀತಿ ಸಾಲ ಪಡೆದವರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಕಸ ಗುಡಿಸ್ತಿದ್ಯಾನೋ? ನಿನ್ನ ಅಮ್ಮನ್ ದುಡ್ಡು ಕಟ್ಟ ಯೋಗ್ಯತೆ ಇಲ್ಲ ಅಂದ್ರೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ. ಆಮೇಲೆ ಯೋಗ್ಯತೆ ಇಲ್ಲ ಅಂತಾನೆ ಸೆಟಲ್ಮೆಂಟ್ ಕೇಳ್ತಿದ್ಯಾ, ಅದ್ರಲ್ಲಿ ಏನ್ ಮಾತಾಡ್ತಿದ್ಯಾ ತಿರ್ಗಾ ನೀನು? ಏನ್ ಆಮೇಲೆ? ಹೇಳಿ ಮಾತಾಡಿ, ಆಮೇಲೆ ಹೇಳ್ತೀನಿ. ಮಾತಾಡಿ. ನಾನ್ ಮಾತಾಡ್ತೀನಿ. ನಾನು ಕೇಳ್ತಾ ಇದೀನಿ, ಯೋಗ್ಯತೆ ಇಲ್ವಾ ಕಟ್ಟೋದಿಕ್ಕೆ? ನನ್ ಕೈಲಿ ಯೋಗ್ಯತೆ ಇಲ್ಲ. ತಾಕತ್ತಿದ್ರೆ ಏನು? ಅದೇ ಭಿಕ್ಷೆ ಬೇಡ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ ಮತ್ತೆ. ಆಯ್ತು ಮಾಡ್ತೀನಿ. ತಾಕತ್ತಿದ್ರೆ ಕಲೆಕ್ಟ್ ಮಾಡಿ ಅಂದ್ರೆ ನಿನಗೆ ತಾಕತ್ತಿಲ್ವಲ್ಲ ಕಟ್ಟೋದಿಕ್ಕೆ? ನೀನು ಗಂಡಸಿನ ನೀನು ತಾಕತ್ತು ಇದ್ರೆ ಕಲೆಕ್ಟ್ ಮಾಡಿ ಅಂದ್ರೆ ದುಡ್ಡಿಲ್ಲ ನಿನ್ನ ಹತ್ರ. ಮುಂದಕ್ಕೆ ದುಡ್ಡಿಲ್ಲ ನಿನ್ನ ಹತ್ರ ಅಂದ್ರೆ ಮುಂದಕ್ಕೆ ಅಂದ್ರೆ ಸರಿ ಆಯ್ತಮ್ಮ, ಆಯ್ತು. ಏನಾಯ್ತು? ಆಯ್ತು ಬಿಡಿ, ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ನೀವೇನ್ ಮಾತಾಡೋದಲ್ಲ ನಾನ್ ಮಾಡಿದ್ದೀನಿ. ರೆಕಾರ್ಡ್ ಆಗಿದ್ರಿಂದ ಏನು ನಿನ್ ಪೇಮೆಂಟ್ ಏನ್ ಆಗ್ಬಿಡಲ್ಲ, ರೆಕಾರ್ಡ್ ಮಾಡ್ಕೋ. ಸರಿ ಆಯ್ತು ಬಿಡಿ, ಪೇಮೆಂಟ್ ಮಾಡು ಫಸ್ಟ್. ಆಯ್ತು ಬಿಡು, ನಾನು ಎಲ್ಲ ಹಾಕ್ಬೇಕಲ್ಲ ಹಾಕ್ತೀನಿ ನಿಮ್ ಹತ್ರ. ಆಯ್ತು, ನೀನ್ ಎಲ್ಲಾದ್ರೂ ಹಾಕು, ಫಸ್ಟ್ ಪೇಮೆಂಟ್ ಮಾಡಲಿ. ನಾನ್ ಮಾಡಲ್ಲ ಅಂದ್ರೆ ಯೋಗ್ಯತೆ ಇಲ್ವಾ? ಇಲ್ಲ ಬಿಡಿ, ಅಷ್ಟೇ. ನೀನ್ ಇದ್ ಹೇಳಿದ್ಮೇಲೆ ಇದೇ ನನಗೆ ಬೇಕಾಗಿರೋದು. ನಾನು ಅದೆಲ್ಲರೂ ಇದೇ ಬೇಕಾಗಿರೋದು, ಅದೇ ಬೇಕಾಗಿರೋದು ಅಲ್ಲ. ಇವತ್ ಮಧ್ಯಾಹ್ನ ನಾನೇ ಮನೆ ಹತ್ರ ಬರ್ತೀನಿ, 3 ಗಂಟೆಗೆ ಮನೆ ಹತ್ರ ಅವೈಲಬಲ್ ಇರೋ. ಅದೇನ್ ತಾಕತ್ತು ನಾನು ತೋರಿಸ್ತೀನಿ, ನಿಮ್ ಮನೆ ಹತ್ರ ಬಾ.